ಗ್ರಾಹಕರ ಅನುಕೂಲಕ್ಕಾಗಿ ಮಂಗಳೂರಿನ ಬೆನ್ಸ್ ಕಾರಿನ ಡೀಲರ್ ಸುಂದರಂ ಮೋಟಾರ್ಸ್ನ ಮುತುವರ್ಜಿಯಲ್ಲಿ ಕುಂದಾಪುರಕ್ಕೆ ಆಗಮಿಸಿರುವ ಸುಸಜ್ಜಿತ ಸಂಚಾರಿ ಮರ್ಸಿಡೀಸ್ ಬೆನ್ಸ್ ಸರ್ವಿಸ್ ಟ್ರಕ್ ಗ್ರಾಹಕರ ಕಾರುಗಳಿಗೆ ಅತ್ಯುತ್ತಮ ಸೇವೆಯನ್ನು ಒದಗಿಸುತ್ತಿದೆ. 2 ದಿನಗಳ ಕಾಲ ಕುಂದಾಪುರದಲ್ಲಿ ಮೊಬೈಲ್ ಸರ್ವಿಸ್ ಟ್ರಕ್ ಗ್ರಾಹಕರಿಗೆ ಸೇವೆಯನ್ನು ನೀಡಲಿದೆ. ಕುಂದಾಪುರ ಸಮೀಪದ ಕೋಟೇಶ್ವರದ ಪ್ರತಿಷ್ಠಿತ ಯುವ ಮೆರಿಡಿಯನ್ ಬೇ ರೆಸಾರ್ಟ್ ಅಂಡ್ ಸ್ಪಾದಲ್ಲಿ 2 ದಿನಗಳ ಕಾಲ ಗ್ರಾಹಕರಿಗೆ ನೀಡಲಿರುವ ಮೊಬೈಲ್ ಸರ್ವಿಸ್ ಟ್ರಕ್ ಸೇವೆಯನ್ನು ಗ್ರಾಹಕ ಚಿರಂಜಿತ್ ಅಜಿಲಾ ಉದ್ಘಾಟಿಸಿ ಶುಭ ಹಾರೈಸಿದರು. ಗ್ರಾಹಕ ಲಯನ್ಸ್ ಜಿಲ್ಲಾ ಗವರ್ನರ್ ವಿಜಿ ಶೆಟ್ಟಿ ಮಾತನಾಡಿ, ಮೊಬೈಲ್ ಸರ್ವಿಸ್ ಸೇವೆ ಗ್ರಾಹಕರಿಗೆ ಒಳ್ಳೆಯ ಅವಕಾಶವಾಗಿದೆ. ಇಂದಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ತಮ್ಮ ಕಾರಿನ ಸರ್ವಿಸ್ಗೆ ದೂರದ ಮಂಗಳೂರಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಅಂಥವರಿಗೆ ಈ ಮೊಬೈಲ್ ಸರ್ವಿಸ್ ಬಹಳಷ್ಟು ಅನುಕೂಲಕರವಾಗಿದೆ. ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವ ಸುಂದರಂ ಮೋಟಾರ್ಸ್ ಇನ್ನಷ್ಟು ಉತ್ತಮ ಸೇವೆಗಳನ್ನು ನೀಡುವಂತಾಗಲಿ ಎಂದು ಹಾರೈಸಿದರು. ಇವತ್ತು ಇಲ್ಲಿ ಅವರು ಈ ಒಂದು ಮೊಬೈಲ್ ದೊಡ್ಡ ಒಂದು ವೆಹಿಕಲ್ ಅಂತಂದು ನನ್ನಂತಹ ವೆಹಿಕಲ್ ಓನರ್ಗಳಿಗೆ ಅಲ್ಲಲ್ಲಿ ಅವರದ್ದು ಏನಾದರೂ ಸಮಸ್ಯೆ ಇದ್ದರೆ, ರಿಪೇರ್ಸ್ ಇದ್ದರೆ ಒಂದು ಸೌಕರ್ಯವನ್ನು ಒದಗಿಸ್ತಿರುವುದು ಖಂಡಿತವಾಗಿ ಬಹಳ ಸಂತೋಷ. ಯಾಕೆಂದರೆ ಈಗಿನ ಈ ಒಂದು ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಯಾರಿಗೂ ಸಮಯ ಇಲ್ಲ. ಕೆಲವು ಸಲ ಇಂತಹ ವೆಹಿಕಲ್ಗಳಲ್ಲಿ ಸಮಸ್ಯೆ ಇದ್ದಾಗ ನಮಗೆ ಮಂಗಳೂರಿಗೆ ಹೋಗೋದು ಅಥವಾ ದೂರ ಅವರ ಶೋರೂಮ್ ಎಲ್ಲಿದೆ ಅಲ್ಲಿ ಹೋಗೋದು ನಮಗೆ ತುಂಬ ಕಷ್ಟ. ಆ ಒಂದು ಪರಿಸ್ಥಿತಿಯಲ್ಲಿ ಇದನ್ನು ಅವರು ಅಲ್ಲಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ, ಕುಂದಾಪುರದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಒಂದು ಮೊಬೈಲ್ ವ್ಯಾನ್ ಅನ್ನು ತಂದು ಇಲ್ಲಿ ಎಲ್ಲ ಸುತ್ತಮುತ್ತಲ ಗ್ರಾಹಕರಿಗೆ, ಕಸ್ಟಮರ್ಸ್ಗಳಿಗೆ ಒಂದು ಸೌಕರ್ಯವನ್ನು, ಸೇವೆಯನ್ನು ಒದಗಿಸುವುದು ಖಂಡಿತ ಒಂದು ದೊಡ್ಡ ಆಲೋಚನೆ, ಒಂದು ದೂರಾಲೋಚನೆ ನಾನು ಎಣಿಸಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಯುವ ಮೆರಿಡಿಯನ್ ಬೇ ರೆಸಾರ್ಟ್ ಅಂಡ್ ಸ್ಪಾದ ಮಾಲಕರಾದ ವಿನಯ್ ಕುಮಾರ್ ಶೆಟ್ಟಿ ಹಾಗೂ ಸುಂದರಂ ಮೋಟಾರ್ಸ್ನ ಪ್ರಮುಖರು ಉಪಸ್ಥಿತರಿದ್ದರು. ಇದೇ ವೇಳೆ ಬೆನ್ಸ್ ಕಂಪನಿಯ ನೂತನ AMG GLC 43, ನ್ಯೂ ಸಿ ಕ್ಲಾಸ್, ನ್ಯೂ ಇ ಕ್ಲಾಸ್ ಕಾರುಗಳ ಉಚಿತ ಟೆಸ್ಟ್ ಡ್ರೈವ್ಗೆ ಅವಕಾಶ ಮಾಡಿಕೊಡಲಾಗಿತ್ತು. ಮೊಬೈಲ್ ಟ್ರಕ್ನ ವಿಶಿಷ್ಟತೆಯ ಬಗ್ಗೆ ಹೇಳೋದಾದ್ರೆ, ಕೇರಳದಿಂದ ಆಗಮಿಸಿರುವ ಮೊಬೈಲ್ ಟ್ರಕ್ 15 ದಿನಗಳ ಕಾಲ ಕರ್ನಾಟಕದಲ್ಲಿ ತಿರುಗಾಟ ನಡೆಸಿ ಗ್ರಾಹಕರಿಗೆ ಸೇವೆಯನ್ನು ಒದಗಿಸಲಿದೆ. ಇಂದಿನಿಂದ ಕುಂದಾಪುರದಲ್ಲಿ 2 ದಿನಗಳ ಸೇವೆಯ ಬಳಿಕ ಮೊಬೈಲ್ ಟ್ರಕ್ ಶಿವಮೊಗ್ಗ, ದಾವಣಗೆರೆ, ಬಳ್ಳಾರಿ, ಬೆಳಗಾವಿಗೆ ತೆರಳಲಿದ್ದು ಅಲ್ಲಿಯೂ ಗ್ರಾಹಕರಿಗೆ ಸೇವೆಯನ್ನು ನೀಡಲಿದೆ. ಸುಸಜ್ಜಿತವಾದ ಈ ಮೊಬೈಲ್ ಟ್ರಕ್ನಲ್ಲಿ ಕಾರು ಸರ್ವಿಸ್ಗೆ ಸಂಬಂಧಿಸಿದ ಎಲ್ಲ ವ್ಯವಸ್ಥೆಯನ್ನ ಮಾಡಿಡಲಾಗಿದೆ. ಮೂರು ಮಂದಿ ನುರಿತ ಮೆಕ್ಯಾನಿಕ್ಗಳಿದ್ದು ಉತ್ತಮ ಸೇವೆಯನ್ನು ಒದಗಿಸುತ್ತಿದ್ದಾರೆ. ಈ ಟ್ರಕ್ನಲ್ಲಿ ಬೆನ್ಸ್ ಕಾರಿನ ಎಲ್ಲ ಬಿಡಿಭಾಗಗಳು ಲಭ್ಯ ಇದ್ದು, ಕಾರಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಪತ್ತೆ ಹಚ್ಚಿ ಸರಿಪಡಿಸುವ ವ್ಯವಸ್ಥೆ ಇದರಲ್ಲಿದೆ. ಅದೇ ರೀತಿ ಟ್ರಕ್ನಲ್ಲಿ ಪ್ರತ್ಯೇಕ ಹವಾನಿಯಂತ್ರಿತ ಕೋಣೆ ಇದ್ದು, ಇಲ್ಲಿ ಗ್ರಾಹಕರೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತದೆ. ಗ್ರಾಹಕರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಎಲ್ಲ ವ್ಯವಸ್ಥೆ ಈ ಕೋಣೆಯಲ್ಲಿದೆ. ಮೊದಲ ದಿನ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು, ಹಲವು ಗ್ರಾಹಕರು ತಮ್ಮ ಕಾರುಗಳೊಂದಿಗೆ ಆಗಮಿಸಿ ಸರ್ವಿಸ್ ಮಾಡಿಸಿದ್ದಾರೆ. ಅಲ್ಲದೆ ಹೊಸ ಕಾರುಗಳ ಟೆಸ್ಟ್ ಡ್ರೈವ್ ಕೂಡ ನಡೆಸಿದ್ದಾರೆ. ಶ್ರೀಕಾಂತ್ ಹೆಮಾಡಿ, V4 News 24/7 ಕುಂದಾಪುರ.